ವಿರಾಮದ ಬಳಿಕ ಮತ್ತೆ ನಮ್ಮ DRP ನಮ್ಮ ಸೋರಿಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸುಮತಿ ಮ್ಯಾಮ್ ಸಾಗದಾಗುವಂತಹ ಒಂದು ಡಿಶ್ ಅಂತೂ ರೆಡಿ ಮಾಡಿದ್ದಾರೆ, ಬಿರಿಯಾನಿ ಅಂತೂ ರೆಡಿ ಆಗಿದೆ. ಈಗ ಸ್ಪೆಷಲ್ ಆಗಿ ಇನ್ನೊಂದು ಚಿಕನ್ ಐಟಮ್ ಮಾಡ್ತಾ ಇದ್ರು, ಏನು ಅಂತ ಎಸ್ ಮ್ಯಾಮ್. ಇವಾಗ ಸುಕ್ಕ ಹೇಳಿದ್ರು, ಚಿಕನ್ ಸುಕ್ಕ. ಚಿಕನ್ ಸುಕ್ಕ ಸ್ಪೆಷಲ್ ಸುಕ್ಕನ ಹೇಗೆ ನಾರ್ಮಲ ಅಲ್ಲ, ಸ್ಪೆಷಲ್ ಮಾಡಿದ್ರೆ ಸ್ಪೆಷಲ್. ಸುಕ್ಕದಲ್ಲಿ ಸ್ಪೆಷಲ್ ಏನು ಬರುದಿಲ್ಲ. ಸುಕ್ಕ ಅಂದ್ರೆ ಸುಕ್ಕನೇ, ನಮ್ಮ ಮಂಗಳೂರು ಚಿಕನ್ ಸುಕ್ಕ. ಚಿಕನ್ ಸುಕ್ಕ ಅಲ್ಲ. ಹೌದು. ಓಕೆ, ಸ್ಟಾರ್ಟ್ ಮಾಡೋಣ. ಎಂತ ಬೇಕು ನಮ್ಗೆ ಈಗ ಬಾಣಲೆ ಬೇಕು, ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಇದೆ. ಹೌದು. ಓಕೆ, ಹಾಗಾದ್ರೆ ಒಲೆ ಉರಿಸ್ಬೇಕಲ್ಲ. ಹೌದು. ಇದಕ್ಕೆ ಆಯಿಲಾ? ಇದಕ್ಕೆ ಸ್ವಲ್ಪ ಎಣ್ಣೆ, ಯಾವುದು ಎಣ್ಣೆ ಬೇಕಾದರೂ ಹಾಕೊಳ್ಬಹುದು. ಸ್ವಲ್ಪ ಅಂದರೆ ಇದು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಹೌದು, ನಮಗೆ ಮತ್ತೆ ಉರಿದು ಮಿಕ್ಸಿ ಮಾಡಲಿಕ್ಕಿದೆ ಮಸಾಲೆಗಳನ್ನ. ಹೌದು. ಒಂದು 12 ಮೆಣಸು, 1/4 kg ಚಿಕನ್ ಇದೆ. 12 ಮೆಣಸು ಹಾಕ್ತೇನೆ. ಸ್ವಲ್ಪ ಖಾರನೇ, ಖಾರ ಸುಕ್ಕ ಎಲ್ಲ ಸ್ವಲ್ಪ ಖಾರ ಇದ್ರೇ ತಿನ್ನಲಿಕ್ಕೆ ಚೆನ್ನಾಗಿ ಬರೋದು. ಸಪ್ಪೆ ಆದರೆ ಅಷ್ಟೊಂದು ಒಳ್ಳೇದಾಗುದಿಲ್ಲ. ಬೇರೆ ಏನು ಖಾರಕ್ಕೆ ಏನು ಹಾಕ್ತಾ ಇಲ್ಲ? ಇಲ್ಲ ಇಲ್ಲ, ನಮಗೆ ಬೇರೆ ಖಾರಕ್ಕೆ ಏನಿಲ್ಲ. ಏನಿಲ್ಲ. ಇಲ್ಲ, ಇದೆ ಈ ಮೆಣಸಲ್ಲೇ ನಮಗೆ ಖಾರ ಸಿಗಬೇಕು. ಸೊ ಇದನ್ನೇ ಸ್ವಲ್ಪ ಒಂದು 12 ಮೆಣಸು ಹಾಕಿದ್ದೇನೆ ನಾನು 1/4 kg ಚಿಕನ್ಗೆ. ಮತ್ತು ಇನ್ನೂ ಜಾಸ್ತಿ ಬೇಕಾದವರು, ಖಾರ ಬೇಕಾದರೆ ಅವರವರ ಇಷ್ಟ. ಸ್ವಲ್ಪ ಖಾರ ಕಡಿಮೆ ಆದರೆ ಕಡಿಮೆ, ಬಟ್ ಸುಕ್ಕ ಎಲ್ಲ ಸ್ವಲ್ಪ ಖಾರ ಇದ್ರೇ ಹೌದು. ಚಿಕನ್ ಅಂತ ಬಂದಾಗಲೇ ಖಾರ ಇದ್ರೆ ಚಂದ. ಚಿಕನ್ ಬಂದು ಹೇಳಿದರೆ ಖಾರನೇ ಬೇಕು. ಹೌದು. ಎಲ್ಲವನ್ನು ಒಟ್ಟಿಗೆ ಹರ್ಕೊಳ್ತೀರಾ ಹೇಗೆ? ಇದು ಸ್ವಲ್ಪ ಬಿಸಿ ಆಗಲಿ, ಮತ್ತೆಲ್ಲ ಒಟ್ಟಿಗೆ ಆಗ್ತಾ ಹೋದಾಗ ಅದು ಫ್ರೈ ಆಗ್ತದೆ ಒಟ್ಟಿಗೆ. ಈಗ ಒಂದು 2 ಸ್ಪೂನು ಕೊತ್ತಂಬರಿ ಬೀಜ 2 ಸ್ಪೂನ್ ಹಾಕ್ತೇನೆ. ಸಾಸಿವೆ 1 ಸ್ಪೂನು. ಸ್ವಲ್ಪ ಸ್ಲೋ ಮಾಡಿ. ಜೀರಿಗೆ ಒಂದು 3/4 ಸ್ಪೂನ್, ಅರ್ಧ ಮುಕ್ಕಾಲು ಅಷ್ಟು ಹಾಕ್ಬೋದು. ಸ್ವಲ್ಪ ಕರಿಮೆಣಸು, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ದೂರದಿಂದ ಕರಕರ ಸಿಗಲಿ. ಸ್ವಲ್ಪ ಕರಿಮೆಣಸಿದ ಟೇಸ್ಟ್ ಎಲ್ಲ ಒಳ್ಳೆ ಬರ್ತದಲ್ಲ. ಎಕ್ಸ್ಟ್ರಾ ಖಾರ ಆ್ಯಡ್ ಮಾಡ್ತಾರಲ್ಲ ಕರಿಮೆಣಸು. ಹಾಗೆ ಸ್ವಲ್ಪ ಇದಕ್ಕೆ ಒಂದು 3-4 ಲವಂಗ ಕೂಡ ಮಿಕ್ಸ್ ಮಾಡಬೇಕು. ಹೌದು, ಲವಂಗ ಚಕ್ಕೆ ಗ್ರೈಂಡ್ ಮಾಡಲಿಕ್ಕೆ. ಹೌದು, ಯಾಕೆಂದರೆ ನಾವು ಬೇರೆ ಚಿಕನ್ ಮಸಾಲ ಹಾಕಿ ಎಂತ ಹಾಕುವುದಿಲ್ಲ. ಇದೇ ನಮಗೆ ಇದೇ ಮಸಾಲದಲ್ಲಿ ನಮಗೆ ಚಿಕನ್ ಸುಕ್ಕ ರೆಡಿ ಆಗಬೇಕು. ಈಗ ಹಾಗೆಯೇ ಅದಕ್ಕೇನೆ ಕರಿಬೇವು, ಇದೆಲ್ಲ ಈಗ ಗ್ರೈಂಡ್ ಮಾಡಲಿಕ್ಕೇನೆ ನಮಗೆ. ಕರಿಬೇವು ಕೂಡ ಹಾಕಿ ಗ್ರೈಂಡ್ ಮಾಡಿ. ಹೌದು. ಸ್ವಲ್ಪ ಮೆಂತೆ, ಸ್ವಲ್ಪ 1/4 ಸ್ಪೂನ್ ಕೂಡ ಬೇಡ, ಅದಕ್ಕಿಂತನೂ ಸ್ವಲ್ಪ ಕಡಿಮೆ. ಹೌದು, ಸ್ವಲ್ಪ ಸ್ಲೋ ಮಾಡಿ ಗ್ಯಾಸ್. ಈಗ ಸ್ವಲ್ಪ ಇದರೊಟ್ಟಿಗೆನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕುವ. ಸ್ವಲ್ಪ ಅದು ಬಿಸಿ ಆಗ್ತಾ ಹೋಗ್ತದೆ. ಒಂದು 3-4 ಎಸಳು. ಆಮೇಲೆ ಒಂದು ಈರುಳ್ಳಿ, ಅರ್ಧ ಈರುಳ್ಳಿ ಈಗ ಇದಕ್ಕೆ ಹಾಕ್ತೇನೆ. ಮತ್ತೆ ಅರ್ಧ ಈರುಳ್ಳಿ ನಮಗೆ ಬೇಯುವಾಗ ಬೇಕು ಸ್ವಲ್ಪ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿದರೆ ಅರ್ಧ ಈರುಳ್ಳಿ ಗ್ರೈಂಡ್ ಮಾಡಲಿಕ್ಕೆ, ಅರ್ಧ ಈರುಳ್ಳಿ ಫ್ರೈ ಮಾಡುವಾಗ ಬೇಕಲ್ಲ. ಹೌದು, ಮತ್ತೆ ನಮಗೆ ಬೇಯಿಸುವ. ಇದು ಒಟ್ಟಿಗೆನೆಲ್ಲ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ಇಷ್ಟು ಫ್ರೈ ಸಾಕು. ಗ್ಯಾಸ್ ಆಫ್ ಮಾಡಿ. ಓಕೆ, ರೆಡಿ ಅಲ್ಲ? ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ನೀವು ಈಗ ನನಗೆ ಮಿಕ್ಸಿಗೆ ಹಾಕಿ ಕೊಡಬೇಕು. ನೀವು ಇದನ್ನು ಇಟ್ಕೊಂಡ್ರೆ ಎಲ್ಲ ಬಿಸಿ. ನೀರು ಹಾಕಿ ನೀವು ಗ್ರೈಂಡ್ ಮಾಡಬೇಕು ಇದನ್ನು. ನೀವು ಇದನ್ನು ಗ್ರೈಂಡ್ ಮಾಡುವ ಮೊದಲು ನಾವು ಚಿಕನ್ ಬೇಯಲಿಕ್ಕೆ ಇಡುವ. ಚಿಕನ್ ಬೇಯಲಿಕ್ಕೆ ಇಡುವ. ಸ್ವಲ್ಪ ಬೇವಷ್ಟರಲ್ಲಿ ನಿಮ್ಮದು ಮಸಾಲ ರೆಡಿ ಆಗ್ತದೆ. ಹೌದು, ಅದೇ ಬಾಣಲೆಯಲ್ಲಿ ಇಡುವ. ಈಗ ಸ್ವಲ್ಪ ತುಪ್ಪ ಹಾಕಿ, 1 ಸ್ಪೂನ್ ಅಷ್ಟೇ ಸಾಕು, ಜಾಸ್ತಿ ಬೇಡ. ಓಕೆ, ಹಾಗಾದರೆ ತುಪ್ಪ ಹಾಕಿ. ಎಷ್ಟು? 1 ಸ್ಪೂನ್? 1-2 ಹಾಕಿ, ತೊಂದರೆ ಇಲ್ಲ. ತುಪ್ಪ ಒಳ್ಳೇದಲ್ಲ. ತುಪ್ಪ ಎಷ್ಟು ಒಳ್ಳೆಯದು, ಅತಿ ಆಗಬಾರ್ದು. ಅದು ಕೇಸರಿಯವರ ಶುದ್ಧ ಹಸಿರು ತುಪ್ಪ. ಸಾಕು ಸಾಕು ಸಾಕಲ್ಲ. ಬಾಣಲೆ ಆಲ್ರೆಡಿ ಬಿಸಿ ಇದೆ. ಬೆಳ್ಳುಳ್ಳಿ ಒಂದು 3 ಬೆಳ್ಳುಳ್ಳಿ ಹಾಕಿದೆ. ಒಟ್ಟಿಗೆ ಹಾಕ್ತಾ ಹೋಗುವ. ಕರಿಬೇವು. ಓಕೆ,
ಚಿಕನ್ ಅಂದರೆ ಕರಿಬೇವು ಎಲ್ಲ ಸ್ವಲ್ಪ ಜಾಸ್ತಿ ಅಲ್ವಾ? ಒಗ್ಗರಣೆ ಎಲ್ಲ ಕರೆಕ್ಟ್ ಇರಬೇಕು. ಹೌದು. ಅದಕ್ಕೆ ಒಂದು ಪಲಾವ್ ಎಲೆ ಹಾಕ್ತೇನೆ. ಹೌದು. ಆಲ್ರೆಡಿ ಎಲ್ಲ ಮಸಾಲೆಯನ್ನು ಈಗ ಏನು ಮಿಕ್ಸ್ ಮಾಡಲಿಕ್ಕೆ ರೆಡಿ ಮಾಡಿದ್ದೀವಲ್ಲ, ಹೌದು. ಹಾಗಾಗಿ ಇದಕ್ಕೇನು ಜಾಸ್ತಿ ಆ್ಯಡ್ ಮಾಡಲಿಕ್ಕಿಲ್ಲ. ಹೌದು. ಈಗ ಈರುಳ್ಳಿ ಅರ್ಧ ಈರುಳ್ಳಿ ಇಟ್ಟಿದ್ದೇವೆ ನಾವು, ಆಗ ಅರ್ಧ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇವೆ. ಈಗ ಸ್ವಲ್ಪ ಉಪ್ಪು. ಈಗ ಮಾತ್ರ ಫಸ್ಟ್ ಟೈಮ್ ಹಾಕಿದ್ರೆ ಅಂತಲ್ಲ ಉಪ್ಪು? ಫಸ್ಟ್ ಟೈಮ್ ಹಾಕಿದ್ದು. ಇನ್ನು ಹಾಕ್ತಾನೇ ಇರೋದು. ಉಪ್ಪು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಳೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರೋದು. ಲಾಸ್ಟಿಗೆ ಆಗ ಕರೆಕ್ಟಾಗಿ ಬರ್ತದೆ ಇದು. ಈಗ ಟೊಮೆಟೊನ ಎಷ್ಟು ಸಾಧಾರಣ ಒಂದು ಅರ್ಧ ಟೊಮೆಟೊ ತಗೊಂಡಿದ್ದಾನೆ. ಹಾಂ, ದೊಡ್ಡದಾದರೆ ಅರ್ಧ, ಸಣ್ಣದಾದರೆ ಒಂದು ಫುಲ್ ಹಾಕ್ಬೋದು. ಈಗ ಚಿಕನ್ ಹಾಕುವ. ಚಿಕನ್ ಅದು ಕರೆಕ್ಟಾಗಿ ಬೇಯಬೇಕಲ್ಲ? ಹೌದು. ಅದು ಈಗ ನಾವು ಮಸಾಲ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದರೆ ಅದರಲ್ಲಿ ಬೇಯ್ತದೆ. ಅಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಅರಸಿನ ಹಾಕಿ ಬೇಯಿಸುವ. ಸ್ವಲ್ಪ ಹೌದು. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಈಗ ಸ್ವಲ್ಪ ಜಾಸ್ತಿ ಹಾಕಬೇಕು, ಚಿಕನ್ನಿಗೆ ಎಳಿಬೇಕಲ್ಲ ಚಿಕನ್. ಇದಕ್ಕೆ ಮುಚ್ಚಳ ಇಡುವ. ಮುಚ್ಚಳ ಬೇಕು. ಯಾಕೇನು ನೀರೇನು ಆಡ್ ಮಾಡಲಿಕ್ಕಿಲ್ಲ? ಬೇಡ, ನೀರದು ಬಿಡ್ತದೆ. ನೀರೇನಿದೆ ಅಂತ. ಹೌದು. ಈಗ ನೀವು ಅಲ್ಲ, ಸ್ಲೋ ಇರಲಿ. ನೀವು ಮಸಾಲ ಗ್ರೈಂಡ್ ಮಾಡಿ ಕೊಡಿ, ಮತ್ತೆ ಫಾಸ್ಟ್ ಮಾಡೋಣ. ನೀರು ಸಾಕಾಗುತ್ತಲ್ಲ? ಹಾಂ, ಮತ್ತೆ ಬೇಕಾದರೆ ಹಾಕುವ. ಓಕೆ, ಆಲ್ಮೋಸ್ಟ್ ಈಗ ಸಾಕಾಗ್ತದೆ ಅಷ್ಟು. ಈಗ ಈ ಮಸಾಲವನ್ನು ಈಗ ನಾವು ಇದಕ್ಕೆ ಆ್ಯಡ್ ಮಾಡುವ. ಓಕೆ, ಸುಕ್ಕಂತ ಬಂದಾಗ ಸ್ವಲ್ಪ ಗಟ್ಟಿನೇ ಇರುತ್ತಲ್ಲ? ಹೌದು. ಅದು ಈಗ ಬೇಯುವಾಗ ಡ್ರೈ ಆಗ್ತದೆ. ಮತ್ತು ನಾವು ತೆಂಗಿನ ತುರಿ ಹಾಕ್ಲಿಕ್ಕಿದೆ ಅಲ್ಲ? ಹೌದು, ತೆಂಗಿನ ತುರಿ ಪುನಃ ಹಾಕ್ಲಿಕ್ಕಿದೆ. ನೀರು ಬೇಕಾ? ನೀರು ನೋಡು, ಚೂರು ಹಾಕಿ ಸಾಕು ಸಾಕು. ಮಸಾಲದ ಪರಿಮಳ ಬರ್ತಾ ಇದೆಯಲ್ಲ? ಹೌದು. ಚಿಕನ್ ಸುಕ್ಕ ಆಗ್ತಾ ಉಂಟಂತ ಗೊತ್ತಾಗ್ತಾ ಉಂಟು. ಮತ್ತು ಈ ಥರ ನೀವೆಲ್ಲ ಒಂದಕ್ಕೆ ಹಾಕಿದ್ದೀರಿ ನೋಡಿ, ಜೀರಿಗೆ, ಕೊತ್ತಂಬರಿ. ಹೌದೌದು, ಎಲ್ಲ ಪರಿಮಳ ಒಟ್ಟಿಗೆ ಸೇರಿದಾಗ ಕರೆಕ್ಟಾಗಿ ಮಸಾಲೆ ಆಗುತ್ತೆ. ಆಲ್ಮೋಸ್ಟ್ ಚಿಕನ್ ಬೆಂದಿದೆ? ಸ್ವಲ್ಪ ಬೆಂದಿದೆ. ಇನ್ನು ಮಸಾಲದೊಟ್ಟಿಗೆ ಸ್ವಲ್ಪ ಬೆಂದರೆ ಮಸಾಲೆ ಎಲ್ಲ ಇಳ್ಕೊಳ್ತದೆಲ್ಲ. ಓಕೆ, ನಾವು ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋದಾ ಹೇಗೆ? ನೀರು ಬೇಡ, ಬೇಕಂತಿಲ್ವಾ? ಬೇಕಂತಿಲ್ಲ. ಎಷ್ಟು ಗಟ್ಟಿನೇ ಇರಬೇಕಲ್ಲ? ಅಲ್ಲ, ಅದು ಈಗ ನಾವು ಮುಚ್ಚಳ ಇಡುವಾಗ ಸ್ವಲ್ಪ ಅಲ್ಲಿ ನೀರು ಆಗ್ತದಲ್ಲ? ಹೌದು, ಅಲ್ಲಿ ಸ್ವಲ್ಪ ಬೇಯಲಿ ಅದು ಮಸಾಲದೊಟ್ಟಿಗೆ. ಓಕೆ, ಇದು ಊಟದ ಜೊತೆಗೆಲ್ಲ ಊಟಕ್ಕೆ ಆಗ್ತದೆ. ನಿಮಗೆ ಇಡ್ಲಿ, ನೀರು ದೋಸೆಗೆ ಏಳಿ ಮಾಡಿದ್ದು. ನೀರು ದೋಸೆಗೆ ಚಿಕನ್ ಮತ್ತು ನೀರು ದೋಸೆ, ನಮ್ಮ ಮಂಗಳೂರಿದ್ದು ಚಿಕನ್ ಸುಕ್ಕ, ನೀರು ದೋಸೆ. ಸುಕ್ಕ ಅಂತ ಬಂದಾಗ ಆ್ಯಕ್ಚುಲಿ ಗಂಜಿ ಊಟ, ಗಂಜಿ ಊಟಕ್ಕೆ ಆಗ್ತದೆ. ಮತ್ತು ನೀರು ದೋಸೆಗೆ ಒಳ್ಳೇದಾಗ್ತದೆ. ನಾವು ನೀರು ದೋಸೆಗೆ ಜಾಸ್ತಿ ಮಾಡ್ತೀವಿ. ನೀರು ದೋಸೆ ಜಾಸ್ತಿ ಮಾಡ್ತೀವಿ. ಇಡ್ಲಿಗೆ ಅನ್ನದ ಜೊತೆ ಮಾಡ್ಕೊಳ್ಳೋದಲ್ಲ? ಮತ್ತೆ ಕೋಳಿ ರೊಟ್ಟಿ ಇದ್ರೆ ಅದರ ಸೈಡಲ್ಲಿ ಒಂದು ಚಿಕನ್ ಸುಕ್ಕ ಅಂತ ಹಾಕಿ. ಕೆಲವರೆಲ್ಲ ಹೇಗೆ ಮಾಡ್ತಾರೆ, ಕೋಳಿ ರೊಟ್ಟಿ ಸ್ವಲ್ಪವನ್ನ ಈ ಥರ ಸುಕ್ಕ ಮಾಡ್ತಾರೆ. ಹೌದು. ಏನು ಸಾರು ಮಾಡ್ತೇವೆ. ಕೋಳಿ ರೊಟ್ಟಿ ಇದ್ರೆ ಎಲುಬೆಲ್ಲ ಸಾರಿಗೆ ಹಾಕ್ತೇವೆ. ಓಕೆ, ಆಲ್ಮೋಸ್ಟ್ ಈಗ ನಮ್ಮದು ಕೋಳಿ ಸುಕ್ಕದ್ದು ಚಿಕನ್ ನೋಡಿ ಸೈಡಲ್ಲೆಲ್ಲ ತುಪ್ಪದ ಬಿಟ್ಟಿದೆ. ಆಯಿಲ್ ಬಿಡ್ತಾ ಉಂಟಲ್ಲ? ಹೌದು, ನಾವು ಅದು ತುಪ್ಪದಲ್ಲೆಲ್ಲ ಫ್ರೈ ಮಾಡಿದೆ ಅಲ್ಲ, ಬೆಂದಿದೆ ಇದು. ಹೌದು. ಈಗ ನಾವು ಕೊನೆಯದಾಗಿ ತೆಂಗಿನ ತುರಿ ಸುಕ್ಕ ಅಂದರೆ ತೆಂಗಿನ ತುರಿ ಬೇಕು. ಚೆನ್ನಾಗಿ ಅದು ಸಣ್ಣ ಸಣ್ಣದಾಗಿ ತುರಿದಿದ್ದೇನೆ. ಇಲ್ಲದ್ರೆ ನಾವು ಮಿಕ್ಸಿ ಮಾಡಬೇಕಾಗ್ತದೆ ಸುಮಾರು. ಅದಕ್ಕೆ ಹೌದೌದು, ಅದರಲ್ಲೇ ನಾವು ತುರಿಯುವಾಗ ಸಣ್ಣ ಸಣ್ಣ ಮಾಡಿ ತುರಿದ್ರೆ ಚೆನ್ನಾಗಿ ಬರ್ತದೆ. ಒಂದು ನಿಮಿಷ ಸ್ವಲ್ಪ ತೆಂಗಿನಕಾಯಿ ಫ್ರೈ ಆಗಲಿ ಅಲ್ಲಿಗೆ. ಹೌದು, ಸ್ವಲ್ಪ ಅದು ನಾವು ಕೈ ಆಡಿಸ್ತಾ ಇದ್ರೆ ಫ್ರೈ ಆಗ್ತದೆ ಅದು. ಹೌದು, ತೆಂಗಿನ ತುರಿ ಹಸಿ ಇದು ಸ್ವಲ್ಪ ಹೋಗ್ಲಿ. ಹೌದು ಹೌದು, ಸ್ವಲ್ಪ ಜಸ್ಟ್. ಕೆಲವರು ಸ್ವಲ್ಪ ನೀರು ಇಡ್ತಾರೆ. ಹೌದು, ಇಡ್ಲಿ ದೋಸೆಗೆಲ್ಲ. ಹೌದು, ಆಗ ಸ್ವಲ್ಪ ನೀರಿನಂಶ ಇದ್ರೆ ಒಳ್ಳೇದು. ಡ್ರೈ ಸುಕ್ಕಾದ್ರೆ ಈ ರೈಸಿಗೆ, ಕೋಳಿ ರೊಟ್ಟಿ ಇದ್ರೆ ಅದರ ಸೈಡಿಗೆ ಎಲ್ಲ ತಿನ್ಲಿಕ್ಕೆ ಒಳ್ಳೇದು. ಈಗ ನಮ್ದು
ಚಿಕನ್ ಸುಕ್ಕ ರೆಡಿ. ಆಫ್ ಮಾಡೋದಾ? ಆಫ್ ಮಾಡಿ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಸರ್ವ್ ಮಾಡುವ. ಈಗ ಸರ್ವ್ ಮಾಡುವ. ಈಗ ಸರ್ವ್ ಮಾಡುವ ಟೈಮ್ ಅಲ್ಲ ನಮ್ಮ ಚಿಕನ್ ಸುಕ್ಕ. ಓ ನೀವು ಜೊತೆಗೆ ಇಡ್ಲಿ ಎಲ್ಲ ತಂದಿದ್ದೀರಲ್ಲ? ಇಡ್ಲಿ ತಂದಿದ್ದೇನೆ ಸುಕ್ಕದ ಜೊತೆ. ಇದೇನು ತಟ್ಟೆ ಇಡ್ಲಿ ಅಲ್ಲ, ನಾವು ಮನೆಯಲ್ಲೇ ಮಾಡುವಂಥ ಇಡ್ಲಿ. ವಾಟಿ ಇಡ್ಲಿ. ವಾಟಿ ಇಡ್ಲಿ ನಾವು ವಾಟಿ ಹೇಳೋದು. ನೀವು ವಾಟಿ ಅಲ್ಲ? ಸ್ವಲ್ಪ ಓಕೆ. ಕೊನ್ನಪ್ಪ ಸೊಪ್ಪು ಹಾಕುವ. ಬಿಸಿ ಬಿಸಿಯಾದ ಚಿಕನ್ ಸುಕ್ಕ ರೆಡಿ. ಚಿಕನ್ ಸುಕ್ಕ ರೆಡಿ ಅಲ್ಲ? ಈ ಥರ ಇಡ್ಲಿ ಜೊತೆ ಈ ಥರ ಸುಕ್ಕ ಕೊಟ್ಟರೆ ಗಮ್ಮದ ಇರುತ್ತೆ, ಫುಲ್ ಕಾಲ್ ಮಾಡ್ಬೋದು. ನಾರ್ಮಲಾಗಿ ಇದೆ ಇಡ್ಲಿ ನೀರು ದೋಸೆಗೆಲ್ಲ ಒಳ್ಳೆಯದಾಗ್ತದೆ. ಓಕೆ, ಟೇಸ್ಟ್ ಮಾಡೋಣ ಹಾಗಾದ್ರೆ ಈಗ. ಓಕೆ, ಸುಮಧುರ ಸಾಕಾಗಿರುವಂತಹ ಚಿಕನ್ ಸುಕ್ಕ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇಡ್ಲಿ ಅಂತೂ ಯಥೇಚ್ಛವಾಗಿ ತಂದು ಕೊಟ್ಟಿದ್ದಾರೆ. ಗಮ್ಮದಾಗಿರ್ಬೋದು ಇಡ್ಲಿ ಮತ್ತು ಚಿಕನ್ ಸುಕ್ಕ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಚಿಕನ್ ಸುಕ್ಕ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು 12ರಿಂದ 15 ಒಣಮೆಣಸನ್ನು ಹುರಿದು 2 ಚಮಚ ಧನಿಯಾ ಬೀಜ, ಸಾಸಿವೆ 1 ಚಮಚ, 3/4 ಚಮಚದಷ್ಟು ಜೀರಿಗೆ, ಕರಿಮೆಣಸು, ಚಕ್ಕೆ, ಲವಂಗ, ಕರಿಬೇವು, ಚಿಟಕಿ ಮೆಂತೆ, ಬೆಳ್ಳುಳ್ಳಿ, ಅರ್ಧ ಹೆಚ್ಚಿದ ಈರುಳ್ಳಿ ಸೇರಿಸಿ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಪುಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಟೊಮ್ಯಾಟೊ, ಕೋಳಿ ಮಾಂಸ, ಅರಿಶಿನ ಪುಡಿ ಹಾಕಿ ಬೆರೆಸುತ್ತಾ ಬೇಯಿಸಿ. ಆ ನಂತರ ರುಬ್ಬಿದ ಮಸಾಲೆ ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ತೆಂಗಿನ ತುರಿ ಹಾಕಿ ಬೆರೆಸುತ್ತಾ ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಚಿಕನ್ ಸುಕ್ಕ ಇಡ್ಲಿಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಗಮ್ಮತ್ತಾಗಿ ಈ ಥರ ಸ್ಪೆಷಲ್ಲಾಗಿ ನೋಡಿ ರೈಸ್ ಐಟಮ್, ಆಮೇಲೆ ಇಡ್ಲಿ, ಆಮೇಲೆ ಚಿಕನ್, ಆಮೇಲೆ ಸಲಾಡ್ ಎಲ್ಲ ಕೂಡ ಗಮ್ಮತ್ತಾಗಿ ಉಂಟು. ಇವತ್ತು ಬಾಡ್ ಊಟ ಅಂತ ಹೇಳಿದ್ರು ಬಾಡ್ ಊಟ ಅಲ್ಲ. ಓಕೆ, ತಗೊಳ್ಳುವ. ಯಾವ್ದು ತಗೊಳ್ಳೋ ಫಸ್ಟಿಗೆ? ಬಿರಿಯಾನಿ ತಗೊಳ್ಳೋಲ್ಲ? ಓಕೆ, ಸ್ವಲ್ಪ ಫಸ್ಟಿಗೆ ರೈಸಿಂದ ನೋಡುವಲ್ಲ. ಗಮ್ಮತ್ತಾಗಿತ್ತು ಮ್ಯಾಮ್, ತಗೊಳ್ಳಾಗಿತ್ತು. ಚಿಕನ್ದು ಈ ಥರ ಬಿರಿಯಾನಿ ಸ್ಪೆಷಲಾಗಿ ನೀವು ಮಿಕ್ಸ್ ಅಂದರೆ ಚಿಕನ್ ಎಲ್ಲ ಒಟ್ಟಿಗೆ ಹಾಕಿ ಮಾಡಿದ್ದಲ್ಲ, ಹಾಗಾಗಿ ಕರೆಕ್ಟಾಗಿ ಸಿಗುತ್ತೆ. ಬೇಕಿದ್ದರೆ ಸಲಾಡಲ್ಲಿ ಕೂಡ ನೋಡ್ಬೋದಲ್ಲ, ಚೆನ್ನಾಗಿತ್ತು. ಈ ಥರ ಬಿರಿಯಾನಿ 1 ಪ್ಲೇಟ್ ಅಂತೂ ಫುಲ್ ಖಾಲಿ ಅಂತ ಹೇಳ್ಬೋದು. ಈಗ ಇಡ್ಲಿ ನೋಡುವಲ್ಲ, ತಗೊಳ್ಳಿ. ಇಡ್ಲಿ ಅಲ್ಲ, ಸುಕ್ಕ. ಇಡ್ಲಿ ಜೊತೆ ಸುಕ್ಕ ಅಲ್ಲ, ಇಡ್ಲಿ ಜೊತೆ ಸುಕ್ಕ. ಓಕೆ, ಪಕ್ಕ ಏನು ಮನೆಯಲ್ಲಿ ಮಾಡಿದಾಗ ಉಂಟಲ್ಲ, ನಾವು ಮನೆಯಲ್ಲೆಲ್ಲ ಹೇಗೆ ಈಗ ಹೊರಗಡೆ ತಿಂದು ಮನೆ ರೈಸ್ ಮಾಡ್ತಾರಲ್ಲ ಆ ಥರ. ಇಡ್ಲಿಗಂತೂ ಈ ಥರ ಎಲ್ಲ ಮನೆಯಲ್ಲಿ ಮಾಡಿರುತ್ತೆ. ಸುಕ್ಕ ಅಂತೂ ಗಮ್ಮದಾಗಿದೆ. ಇದು ಇಡ್ಲಿ ಜೊತೆ ನೀವು ಹೇಳಿದಾಗೆ ಪಕ್ಕ ಮ್ಯಾಚ್ ಆಯಿತು, ಟೇಸ್ಟಿಯಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ನಮಗೆ ಕೂಡ ಖುಷಿ. ಈ ಥರ ನೀವು ಸ್ಪೆಷಲ್ ಡಿಶ್ ಯಾವಾಗಲೂ ಮಾಡಿಕೊಡ್ತೀರಾ. ಹಾಗಾಗಿ ನಮಗೆ ಒಂದು ಕ್ಯಾರೆಕ್ಟರ್ ಒಂದು 2 ಡಿಶ್ ಕೊಡಬೇಕು ನಿಮಗೆ. ಸಂತೋಷ ಇಷ್ಣವರ ಡಬಸ್ತಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಸುಮಧುರ ಸಾಕಾಗಿರುವಂತಹ ಚಿಕನ್ ಸುಕ್ಕ ಮತ್ತು ಸ್ಪೆಷಲಾಗಿ ಚಿಕನ್ ಬಿರಿಯಾನಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಚಿಕನ್ ಐದಕ್ಕೆ ನಿಲ್ಲಿಸಿದ್ರೆ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.